ಕೇರಳದ ಮಲ್ಲಪುರಂನ ಮಂಕಡ ಬಳಿಯ ಕುರಂಗಂಚೋಳ ಬೆಟ್ಟ. ಮಂಜಿನ ಹೊದಿಕೆ, ತಂಪಾದ ಗಾಳಿ ಮತ್ತು ಸುಂದರ ಸೂರ್ಯಾಸ್ತಕ್ಕೆ ಹೆಸರಾದ ಈ ತಾಣದಲ್ಲಿ ಮಂಗಳವಾರ ಸಂಜೆ ಊಹಿಸಲಾಗದ ದುರಂತವೊಂದು ನಡೆದಿದೆ. ಗೆಳೆಯರೊಂದಿಗೆ ಸಂಜೆ ಕಳೆಯಲು ಹೋದ 6 ಮಂದಿ ಯುವಕರ ಮೇಲೆ ಕಾಲರೂಪಿಯಾಗಿ ಸಿಡಿಲು ಎರಗಿದೆ. ಕಣ್ಣು ಮುಚ್ಚಿಬಿಡುವಷ್ಟರಲ್ಲಿ 4 ಚಿರನಿದ್ರೆಗೆ ಜಾರಿದ್ದಾರೆ. ಹಸಿರು ಹಾಸಿನ ಬೆಟ್ಟದ ಮೇಲೆ ಇವತ್ತು ನೆತ್ತರು ಹರಿದಿದೆ. ಅಸಲಿಗೆ ಆವತ್ತಲ್ಲಿ ನಡೆದಿದ್ದೇನು? ಕೇರಳದ ವೆಲ್ಲಿಲಾ ಗ್ರಾಮದ 7 ಮಂದಿ ಗೆಳೆಯರು ಮಧ್ಯಾಹ್ನ 3 ಗಂಟೆಗೆ ಬೆಟ್ಟದ ತುದಿಯನ್ನು ತಲುಪಿದ್ರು. ಆದರೆ ಸಂಜೆ 5ರ ಸುಮಾರಿಗೆ ವಾತಾವರಣ ದಿಢೀರ್ ಬದಲಾಯಿತು. ಜೋರು ಗಾಳಿ ಮತ್ತು ಮಳೆ ಶುರುವಾದಾಗ ಆಶ್ರಯ ಪಡೆಯಲು ಇವರು ಬೆಟ್ಟದ ತುದಿಯಲ್ಲಿದ್ದ ಒಂಟಿ ಮರದ ಕೆಳಗೆ ನಿಂತಿದ್ರು. ಅದೇ ಇವರು ಮಾಡಿದ ದೊಡ್ಡ ತಪ್ಪಾಯಿತು. ಇದ್ದಕ್ಕಿದ್ದಂತೆ ಬಡಿದ ಭೀಕರ ಸಿಡಿಲಿಗೆ ರಹೀಸ್, ಬಹಾಸ್, ಸಿಯಾದ್ ಮತ್ತು ಫಹಾದ್ ಸ್ಥಳದಲ್ಲೇ ಕುಸಿದುಬಿದ್ರು. ದೂರದಲ್ಲಿದ್ದ ಜನರು ಬಂದು ನೋಡುವಷ್ಟರಲ್ಲಿ ಇಡೀ ಪರಿಸರ ಸ್ತಬ್ಧವಾಗಿತ್ತು. ಈ ಘಟನೆ ನಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಮಳೆ ಅಥವಾ ಗುಡುಗು ಬರುವಾಗ ಬೆಟ್ಟದ ತುದಿಯಂತಹ ತೆರೆದ ಪ್ರದೇಶ ಅಥವಾ ಒಂಟಿ ಮರಗಳ ಕೆಳಗೆ ನಿಲ್ಲುವುದು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಈ ಯುವಕರ ಸಾವೇ ಸಾಕ್ಷಿ. ಸುದ್ದಿ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.